ಮಂಗಳೂರು ದಸರಾ ಎಂದಮೇಲೆ ಅಲ್ಲಿ ಹುಲಿ ಕುಣಿತದ ಅಬ್ಬರ ಇರಲೇಬೇಕು. ತಾಸೆ ಪೆಟ್ಟು ಕೇಳಿದ್ರೆಂದ್ರೆ ಎಲ್ಲರಲ್ಲೂ ಒಂದು ಕ್ಷಣ ಮೈ ರೋಮಾಂಚನವಾಗಿ ಕುಣಿದೇ ಬೇಡುವ ಅಂತ ಆಗೋದು ಸಹಜ. ಅದೇ ರೀತಿ ಮಂಗಳೂರಿನಲ್ಲಿ ಹಲವು ಹುಲಿ ವೇಷ ತಂಡಗಳು ಪ್ರದರ್ಶನ ನೀಡ್ತಾ ಇವೆ. ಮಂಗಳೂರಿನ ಮಂಗಳಾದೇವಿ ದೇವಸ್ಥಾನದಲ್ಲಿನ ಅಂಗಣದೊಳಕ್ಕೆ ಹುಲಿ ವೇಷ ಕುಣಿತ ನಡೀತಾ ಇದೆ. ಈ ಸಂದರ್ಭ ಶಂಕರ್ ಎನ್ನುವ ಹುಲಿ ವೇಷಧಾರಿಯೊಬ್ಬರು ನೃತ್ಯ ಮಾಡುವ ಸಂದರ್ಭದಲ್ಲಿ ಆಕಾಶದೆತ್ತರಕ್ಕೆ ನೆಗೆದು ಜಂಪ್ ಮಾಡುವ ಸಂದರ್ಭದಲ್ಲಿ ಕೆಳಕ್ಕೆ ಬಿದ್ದಾಗ ತಲೆಗೆ ಏಟು ಬಿದ್ದು ಗಂಭೀರಾವಸ್ಥೆಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅವರು ಕುತ್ತಿಗೆ ಮುರಿತಕ್ಕೆ ಒಳಗಾಗಿದ್ದಾರೆ ಎನ್ನುವ ಸುಳ್ಳು ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಆದ್ರೆ ಇದು ಸಂಪೂರ್ಣ ಸುಳ್ಳು ಸುದ್ದಿಯಾಗಿದ್ದು ಇದನ್ನು ಯಾರು ನಂಬಾರದು ಅಂತ ಖುದ್ದು ಹುಲಿವೇಷ ಹಾಕಿದ ಶಂಕರ್ ಅವರೇ ಸ್ಪಷ್ಟನೆ ನೀಡಿದ್ದಾರೆ. ಮಂಗಳಾದೇವಿ ದೇವಸ್ಥಾನದಲ್ಲಿ ಜಿಮ್ನಾಸ್ಟಿಕ್ ಮಾಡುವಾಗ ಕೈ ಸ್ಲಿಪ್ ಆಗಿ ಬಿದ್ದೆ, ಅದನ್ನ ನೋಡಿ ಹಲವು ಮಂದಿ ಏಟಾಗಿದೆ ಅಂತ ಏನೇನು ಸುಳ್ಳು ಸುದ್ದಿ ಹರಡ್ತಾ ಇದ್ದಾರೆ. ಇದು ಸಂಪೂರ್ಣ ಸುಳ್ಳು ಸುದ್ದಿ. ನನಗೆ ಏನೂ ಆಗಿಲ್ಲ, ತಲೆಗೆ ಸ್ವಲ್ಪ ಏಟು ಬಿದ್ದಿದೆ, ಸ್ಟಿಚ್ ಹಾಕಿದ್ದಾರೆ, ನಾನು ಆರಾಮಾಗಿದ್ದೇನೆ. ಯಾರು ತಪ್ಪು ಸುದ್ದಿ ಹರಡಬೇಡ್ರಿ. ಮುಂದಿನ ಬಾರಿಯೂ ನಾನು ಹುಲಿವೇಷ ಮಾಡಲು ಮಂಗಳಾದೇವಿಗೆ ಬರ್ತೇನೆ ಅಂತ ಜನತೆಗೆ ಸ್ಪಷ್ಟನೆ ನೀಡಿದ್ದಾರೆ. ಎಲ್ರಿಗೂ ನಮಸ್ಕಾರ, ನಾನು ಶಂಕರ್. ನಿನ್ನೆ ಮಂಗಳಾದೇವಿ ದೇವಸ್ಥಾನದಲ್ಲಿ ಜಿಮ್ನಾಸ್ಟಿಕ್ಸ್ ಮಾಡುವಾಗ ಕೈ ಸ್ಲಿಪ್ ಆಗಿ ಬಿದ್ದೆ. ಸೊ ಅದನ್ನ ನೋಡಿ ಎಷ್ಟೋ ಜನ ತುಂಬಾ ಏಟ್ ಆಗಿದೆ, ಏನೇನೋ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಏನೇನೋ ತಪ್ಪು ಮಾಹಿತಿನ ಎಲ್ಲ ಕಡೆ ಹರಡಿಸ್ತಾ ಇದ್ದಾರೆ. MFC ಟೀಮಲ್ಲಿ ಮಾಡಿದ್ ನಾನು. ಸೊ ಅವ್ರಿಗೆ ಎಲ್ಲರೂ ಕಾಲ್ ಮಾಡಿ ಕೇಳ್ತಾ ಇದ್ದಾರಂತೆ, ನೋಡಿ ನಂಗೇನು ಆಗಿಲ್ಲ, ತಲೆಗೆ ಸ್ವಲ್ಪ ಏಟ್ ಬಿದ್ದಿದೆ, ಸೊ ಚೂರು ಓಪನ್ ಆಗಿರೋದ್ರಿಂದ ಸ್ಟಿಚ್ ಹಾಕಿದ್ದಾರೆ ಅಷ್ಟೇ. ನಾನೆಲ್ಲ ಹುಷಾರಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ, ದೇವ್ರ ದಯೆಯಿಂದ ಎಲ್ಲರೂ ಏನು ಆಗದೆ ಆರಾಮಾಗಿದ್ದೀನಿ. ಸೊ ಮುಂದಿನ ಸತಿನೂ ಬರ್ತೀನಿ, ಅದೇ ದೇವಸ್ಥಾನದಲ್ಲಿ ಫ್ಲಿಪ್ ಮಾಡ್ತೀನಿ ಅಂತ ಕೇಳ್ಕೊಂಡಿದ್ದೀನಿ ದೇವ್ರಿಗೆ. ಆ ದೇವ್ರ ಆಶೀರ್ವಾದ ನನ್ನ ಮೇಲೆ ಇರುತ್ತೆ ಅಂತ ಅನ್ಕೊಳ್ತೀನಿ. ಆರಾಮಾಗಿದ್ದೀನಿ ನಾನು. ಯಾರು ಏನು ತಪ್ಪು ಮಾಹಿತಿನ ಹರಡಿಸ್ಬೇಡಿ. ಥ್ಯಾಂಕ್ ಯು.